ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಇತ್ತೆ ಆರೋಗ್ಯ ಗಂಭೀರ ವಿಷಯ ಆದುಂಡು ಶರೀರ ಆರೋಗ್ಯ ಬೊಕ್ಕ ಮಾನಸಿಕ ಆರೋಗ್ಯ ರಡ್ಡಲಾಗತ್ಯ ಅಂದು KS ಹೆಗ್ಡೆ ಆಸ್ಪತ್ರೆದ ಸೈಕ್ಯಾಟ್ರಿಕ್ ಪ್ರೊಫೆಸರ್ ಡಾಕ್ಟರ್ ಸತೀಶ್ ರಾವ್ ಪಂತೆರು ಶಕ್ತಿನಗರದ ಶಕ್ತಿ ಸ್ಕೂಲ್ ವರ್ಷದ ದಿನಾಚರಣೆಡ್ ಆರು ಮಲ್ಲಬಿನ್ನರಾದ ಪಾಲ್ದಿತ್ತೊಂದು ಪಾತಿರಿಯರು ಕುಡ್ಲಾ ಶಕ್ತಿನಗರದ ಶಕ್ತಿ ಎಜುಕೇಷನಲ್ ಟ್ರಸ್ಟ್ ದ ಶಕ್ತಿ ಪದವಿ ಪೂರ್ವ ಕಾಲೇಜ್ ಬೊಕ್ಕ ಶಕ್ತಿ ರೆಸಿಡೆನ್ಸಿಯಲ್ ಸ್ಕೂಲ್ ದ ವರ್ಷದ ದಿನಾಚರಣೆ ಗುರುವಾರ ನಡೆತಂಡು ಶ್ರೀಮತಿ ರೋನಿಕಾ ಮಾತಿರೆಲ್ಲ ಎತ್ಕೊಂಡರು KS ಹೆಗ್ಡೆ ಆಸ್ಪತ್ರೆ ಸೈಕ್ಯಾಟ್ರಿಕ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಸತೀಶ್ ರಾವ್ ಮಲ್ಲಬಿನ್ನೆರಾದು ಪಾಲ್ದೆತ್ತೊಂದು ಕಾರ್ಯಕ್ರಮ ಉದ್ದೀಪನ ಮಲ್ತೆರು ಶಕ್ತಿ ಬರವು ಸಂಸ್ಥೆನ ಆಡಳಿತಾಧಿಕಾರಿ ಡಾಕ್ಟರ್ KC ನಾಯಕ್ ಗುರ್ಕಾರ್ಮೆ ವಹಿಸುತ್ತಿದ್ದರು ಪದವಿ ಪೂರ್ವ ಕಾಲೇಜ್ ಕೋಆರ್ಡಿನೇಟರ್ ಫೆಡ್ರಿಷಿಯಾ ಪಿಂಟೋ ಪದವಿ ಪೂರ್ವ ಕಾಲೇಜಿದ ವರ್ಷದ ವರದಿನ ದುಂಬುದಿಯರು ಚೇತನ ತಲಪಾಡಿ ರೆಸಿಡೆನ್ಷಿಯಲ್ ಶಾಲೆದ ವರದಿ ದುಂಬುದಿಯರು ಬೇತೆ ಬೇತೆ ಪಂತುಲಡ್ ಗಿಂದಿನಕ್ಲಿಗೆ ಇನಾಮ್ ಬೊಕ್ಕ ಔಟ್ಸ್ಟ್ಯಾಂಡಿಂಗ್ ಅಚೀವರ್ಸ್ ಪ್ರಶಸ್ತಿ ಇನಾಮ್ಲಿನ ಬಿನ್ನೆರು ಪಟ್ಟಿಯರು ಡಾಕ್ಟರ್ ಸತೀಶ್ ರಾವ್ ಪಾತಿರ್ದು ಶಕ್ತಿ ಸಂಸ್ಥೆಡು ಸಂಸ್ಕಾರದ ಬರವು ಕೊರೊಂದುಲೆರು ವಿಶ್ವಡು ಅವೇತೋ ಬದಲಾವಣೆಲು ಆ ಒಂದು ಪನೇನು ತೂವೊಂದುಲ್ಲ ಇತ್ತೆ ಆರೋಗ್ಯ ಗಂಭೀರ ವಿಷಯ ಆದುಂಡು ಶರೀರ ಆರೋಗ್ಯ ಬೊಕ್ಕ ಮಾನಸಿಕ ಆರೋಗ್ಯ ರಡ್ಡಲ ಅಗತ್ಯ ಇತ್ತೆ ಲೈಫ್ ಸ್ಟೈಲ್ ಸೀಕ್ ಹೆಚ್ಚೊಂದುಂಡು ಅವು ಕಮ್ಮಿ ಆವುಡುಂದಾಂಡ ಆರೋಗ್ಯದ ಶರೀರ ಆರೋಗ್ಯದ ಮನಸ್ಸು ಉಪ್ಪೊಡೊಂದು ಆರ್ಪಂಡೆರು ಸಂಸ್ಥೆದ ಪ್ರಧಾನ ಸಲಹೆಕಾರರು ರಮೇಶ್ ಕೆ ಪಾತಿರ್ದು ರಾಷ್ಟ್ರೀಯ ಬರವು ನೀತಿ 2020 ಮುಲ್ಪ ಇಡೀ ಸೇರ್ಸವನರೆ KC ನಾಯಕ್ ಪುಣೆ ಒಂದುಲ್ಲೇರು ನಟಗೆಲ್ಮೆ ಪಡೆತ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಕಲ್ಪ ಒಂದು ಜೋಕ್ಲಿನು ರಾಷ್ಟ್ರದ ಭಕ್ತಿರಾದ ಮಲ್ತೊಂದುಂಡು ಪಂಡೇರು ಡಾಕ್ಟರ್ KC ನಾಯಕ್ ಗುರ್ಕಾರ್ಮೆದ ಪಾತ್ರ ಪಂಡದು ಈ ಶಾಲೆ ಕಟ್ಟಾವು ನಡೆದ ದುಂಬು ಕೆಲವು ಕನ ಇತ್ತಂಡು 1-2 ವರ್ಷ ವ್ಯರ್ಥ ಆತಂಡು 2 ವರ್ಷ ಕೊರೋನಾ ಬತ್ತಂಡು 5 ಬೊಕ್ಕ ಮಿತ್ತ ಬತ್ತಿನ ಸಂಸ್ಥೆಡು 1,000 ಜೋಕುಲು ಕಲ್ತಂದುಲ್ಲ ನನ್ನ 2 ವರ್ಷೋಡು 2300 2400 ಜೋಕುಲ ಆವ ಅಂದು ಪಂಡೇರು ಶಕ್ತಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ವೆಂಕಟೇಶ ಮೂರ್ತಿ ಒತ್ತು ಪ್ರಿನ್ಸಿಪಾಲರು ದೀಪಕ್ ಕುಡ್ವ ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಿನ್ಸಿಪಾಲರು ರವಿಶಂಕರ್ ಹೆಗ್ಡೆ ಕಾಲೇಜ್ ಬೊಕ್ಕ ರೆಸಿಡೆನ್ಷಿಯಲ್ ಶಾಲೆದ ವಿದ್ಯಾರ್ಥಿ ನಾಯಕಿಯರು ಪಾಲ್ದೆತ್ತೊಂಡಿರು ಜೋಕುಲಿಡ್ದು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. The way the institutions are run and the way samskara is given to students and others, that's what made me more closer to these institutions. Right now the world is going through lot of changes and changes happening very rapidly. Most of you will be reading in the newspapers or magazines or from TV and all how health has become a very serious issue nowadays. It has got 2 components mainly. One is the mental aspect of it, mental health. The other one is physical health. All these are important. Health is mental, physical, social and spiritual health also. Then only a person becomes a healthy person. All these things are important. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸಂಪೂರ್ಣವಾಗಿ ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ ಅದನ್ನ ಅಳವಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಕ್ತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿರತಕ್ಕಂಥ ಡಾಕ್ಟರ್ KC ನಾಯಕ್ ಸರ್ ಅವರು ಅನೇಕ ದಿನಗಳಿಂದ ಕನಸನ್ನ ಕಂಡಿದ್ರು ಅದನ್ನ ನನಸು ಮಾಡುವಂತ ಸಮಯ ಇದೀಗ ಬಂದಿದೆ. ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಯಾವ ವಿಷಯವನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನ ಹೇಳಿದ್ವಿ, ಅದನ್ನೆಲ್ಲವನ್ನ ಇತ್ತೀಚಿನ ದಿನದಲ್ಲಿ ನಾವು ಅಳವಡಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ವಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತೀಯತೆಯ ವಿಚಾರಗಳು ಇರ್ಬೋದು, ಭಾರತೀಯ ಸಂಸ್ಕೃತಿ ಇರ್ಬೋದು, ಮೌಲ್ಯಗಳಿರ್ಬೋದು, ಇದನ್ನ ನಮ್ಮ ಈ ಸಂಸ್ಥೆಯಲ್ಲಿ ಇತ್ತೀಚಿನ ದಿನದಲ್ಲಿ ನಾವು ಅಳವಡಿಸಿಕೊಂಡು ಬಂದಿದ್ವಿ. ಈ ಮೂಲಕ ವಿದ್ಯಾರ್ಥಿಗಳನ್ನ ರಾಷ್ಟ್ರ ಭಕ್ತರನ್ನಾಗಿ ಮಾಡುವಂತ, ರಾಷ್ಟ್ರದ ಪ್ರಜೆಯನ್ನಾಗಿ ಮಾಡುವಂತ ಕೆಲಸವನ್ನ ಈ ವಿದ್ಯಾಸಂಸ್ಥೆ ನಿರಂತರವಾಗಿ ಮಾಡುವಂತ ದಾಪುಗಾಲನ್ನ ಇಡ್ತಾ ಇದೆ. ನಮ್ಮ ಈ ಶಕ್ತಿ ಶಾಲೆಯನ್ನು ನಾನು ಕಟ್ಟೋ ಮುಂಚೆ ಕೆಲವು ಕನಸುಗಳನ್ನು ಇಟ್ಟುಕೊಂಡು ಈ ಶಾಲೆಯನ್ನು ಶುರು ಮಾಡಿದ್ದೇನೆ. ಪ್ರಥಮ ವರ್ಷಗಳಲ್ಲಿ ಪ್ರಥಮದ ಅನುಭವದ ಕೊರತೆಯಿಂದ
ಸರಿಯಾದ ಪ್ಲೇಸಿಗೆ ಸರಿಯಾದ ಜನ ಸಿಕ್ಕದ ಕಾರಣದಿಂದ 1 ವರ್ಷ 2 ವರ್ಷ ವ್ಯರ್ಥವಾಯಿತಂತ ಹೇಳಲಿಕ್ಕೆ ತುಂಬ ದುಃಖ ಪಡ್ತಾ ಇದ್ದೇನೆ. ಆ ನಂತರ 2 ವರ್ಷ ಕೊರೋನಾದ ಅದರಿಂದ ಇನ್ನೂ ತೊಂದರೆಗಳಾಯಿತು. ಆ ನಂತರ ಶುರುವಾಯಿತು ನಮ್ಮ ಚಟುವಟಿಕೆಗಳು. ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು. ಇವಾಗ ಹತ್ತಿರ 1500 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ದಾರೆ. 2 ವರ್ಷದಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯ ಕೆಪಾಸಿಟಿ 2300 ಅಥವಾ 400, ಅದರಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಿರುವ ಫೆಸಿಲಿಟಿ ಅಷ್ಟಕ್ಕೆ ಮಾತ್ರ ಸಾಧ್ಯ. ರಾಜ್ಯಡು ಕೊರೋನಾ ಸೀಕ್ ಹೆಚ್ಚೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಕೊರೋನಾ ಸೀಕ್ ವರದಿ ಆವೊಂದು ಪುನವು ಪೋಡಿಗೆ ಉಂಡು ಮಲ್ತದುಂಡು. ಜಿಲ್ಲೆಡು ಗುರುವಾರ ಸುಳ್ಯದ ವೃತ್ತಿ ಪೊಂಜೋಗು ಕೊರೋನಾ ಸೀಕ್ ಉಪ್ಪುನ ಬಗೆಟ್ಟು ಗೊತ್ತಾತುಂಡು. ರಾಜ್ಯದೋರ್ಮೇಡು ಕೊರೋನಾ ಸೀಕ್ ಹೆಚ್ಚಾವೊಂದಿತ್ತದ ಗಡಿ ಬಾಗಿಲಿಡು ಬಾರಿ ಜಾಗ್ರತೆ ವಹಿಸಿದಂಡು. ಕೇರಳಡು ಕೊರೋನಾ ಸೀಕ್ ಹೆಚ್ಚ ವರದಿಯಾವೊಂದು ಪುನೆಡ್ದಾವ್ರ ದಕ್ಷಿಣ ಕನ್ನಡ ಜಿಲ್ಲೆದ ಗಡಿಕ್ಲೆಡು ದುಂಬತ್ತ ಜಾಗ್ರತೆ ವಹಿಸಿದಂಡು. ಜಿಲ್ಲೆಡು ಗುರುವಾರ ಕೊರೋನಾ ಒಂಜಿ ಕೇಸ್ ವರದಿಯಾದಿತ್ತಂಡು. ಸುಳ್ಯ ಮೂಲದ 83 ವರ್ಷ ಪ್ರಾಯದ ಪೊಂಜೋಗು ಕೊರೋನಾ ಪಾಸಿಟಿವ್ ತೋಜಿದಂಡು. ಪ್ರಾಯದಂಗಿನ 6 ಕುಡ್ಲದ ಖಾಸಗಿ ಆಸ್ಪತ್ರೆ ಸೇರಿದ ಪುನಗ ಕೊರೋನಾ ಪರೀಕ್ಷೆ ನಡಪಾದಿರು. ಅರಿನು ಸುಳ್ಯಡು ಹೋಮ್ ಐಸೋಲೇಷನ್ ಕುಲ್ಲಾದಿರು. ದಕ್ಷಿಣ ಕನ್ನಡ ಜಿಲ್ಲೆ ಡೋರ್ಮೇಡು ಕೊರೋನಾ ಸೀಕದ ಬಗೆಟ್ಟು ಜಾಗೃತಿ ಮೂಡಾವೊಂದುಂಡು. ಹೊಸ ವರ್ಷಾಚರಣೆದ ಲೆಕ್ಕಡು ಹೋಟೆಲ್, ರೆಸ್ಟೋರೆಂಟ್, ಕ್ಲಬ್, ಸಂಘ ಸಂಸ್ಥೆಲೆಗ್ ಬೊಕ್ಕ ಸಾರ್ವಜನಿಕರಿಗ್ ಕಾನೂನುದ ಸುತ್ತುಡು ತಯಾರು ಮಲ್ತದಿನ ನಿಯಮಗಳನ್ನು ಪಾಲನೆ ಮಲ್ಪಡುಂದು ಕುಡ್ಲನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸೂಚನೆ ಕೊಡ್ತೇರು. ಹೊಸ ವರ್ಷ ಆಚರಣೆ ಮಲ್ಪನಕ್ಕಲು ಸಂಘ ಸಂಸ್ಥೆಲು ಹೋಟೆಲ್, ರೆಸ್ಟೋರೆಂಟ್, ಕ್ಲಬ್ ದಕ್ಕಲು ಡಿಸೆಂಬರ್ 28 ಬಯ್ಯ 5 ಗಂಟೆದುಲೈ ಪೊಲೀಸ್ ಕಮಿಷನರ್ ಆಫೀಸ್ ಹಿಡಿದು ನಿಘಂಟದ ಅರ್ಜಿ ಫಾರಂ ದೆತ್ತೊಂದು ಪೊಲೀಸ್ ಇಲಾಖೆ ಹಿಡಿದು ಒಪ್ಪಿಗೆ ನೋಡು. ಸರ್ಕಾರ ಕೋವಿಡ್ ನಿಯಮ ಜಾರಿ ಮಲ್ತಂಡ ಅವಿನ ಕಡ್ಡಾಯ ಪಾಲಿಪೋಡು. ಡಿಸೆಂಬರ್ 31 ರಾತ್ರಿ 10 ಮಾತ ಕಾರ್ಯಕ್ರಮಗಳನ್ನು ಕೈದು ಮಲ್ಪಡುಂದು ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸೂಚನೆ ಕೊಡ್ತೇರು. ಕಡಲ ಬರಿ, ಸುದೆ ಬರಿ ಬೊಕ್ಕ ಸಾರ್ವಜನಿಕ ಜಾಗೆಲೆಡು ಹೊಸ ವರ್ಷದ ಸಂಭ್ರಮಾಚರಣೆ ಮಲ್ಪನಕ್ಕಲು ತಾಳ್ಮೆ ಶಿಸ್ತು ಪಾಲನೆ ಮಲ್ಪಡು. ಒವಿ ರೀತಿಡ್ಲ ಬೊರ್ಚಂದಿ ವರ್ತನೆ ಮಲ್ಪಿರಬಲ್ಲಿ. ಚಲ್ ನೃತ್ಯಗೂ ಅವಕಾಶ ಇಜ್ಜಿ. ಸಂಭ್ರಮದ ಕಾರಣಡು ಏರಿಯಾಗಳ ಉಪದ್ರ ಕೊರಿಯರಬಲ್ಲಿ. ಶಬ್ದ ಮಾಲಿನ್ಯ ಸಂಬಂಧಪಟ್ಟಿನಂಚ ಸುಪ್ರೀಂ ಕೋರ್ಟದ ಆದೇಶ ಪಾಲನೆ ಮಲ್ಪಡು. ಡಿಜೆಗೂ ಓವೇ ಅವಕಾಶ ಇಜ್ಜಿ. 18 ವರ್ಷ ಪ್ರಾಯದುಲೈದ ಜೋಕ್ಲಿಗೂ ಅಮಲ್ ಪರಿಹಾರ ಕೊರ್ಪುನಂಚ ಇಜ್ಜಿ. ಅಕ್ಲಿನ ಇಲ್ಲದಕ್ಕಲು ಇಜ್ಜಿಂಡ ಕ್ಲಬ್ ಬೊಕ ವಿಶೇಷ ಕೂಟ ದಿವನ್ನಕ್ಲು ಆ ಜೋಕ್ಲಿಗೂ ಪೊಗ್ಗೆರೆ ಬುಡಿಯರ ಬಲ್ಲಿಂದು ಪೊಲೀಸ್ ಕಮಿಷನರ್ ತೆರಿಪಾದಿರು. ಈ ನಿಯಮಲಿನ ಮಾತಾ ಮೀರುಂಡ ಅಂಚಿನಕ್ಲಿನ ಮಿತ್ತು ಸರಿಯಾಯಿನ ಕಾನೂನು ಕ್ರಮ ದೆತ್ತನುಡುಂದು ಅನುಪಮ್ ಅಗರ್ವಾಲ್ ಜಾಗ್ರತೆ ಪಂತಿರು. ನಮ್ಮ ದಾರ್ಶನಿಕರು ಸಮಾಜವು ಎಡ್ಡೆ ಮಲ್ಪೊಡುಂದು ಈ ಮಣ್ಣುಡು ಸೇರಿದು ಪೋದು ಬದುಕದಿರಂದು ನಟೆ ಕಲಾ ನಿರ್ದೇಶಕರು ಅರುಣ್ ಸಾಗರ್ ಪಂತರು. ಕುಡ್ಲದ ಕಾವೂರುಡು ನಡೆದಿನ BGS ಚುಂಚಾದ್ರಿ ಕುಡ್ಲೋತ್ಸವ ಲೇಸಿಡು ಪಾಲ್ದಿತ್ತೊಂದು ಆರ್ಪ ತೆರೆಯರು. ಕುಡ್ಲದ ಶ್ರೀ ಆದಿಚುಂಚನಗಿರಿ ಕಾವೂರು BGS ಬರವು ಸಂಸ್ಥೆದ ನಿಲಿಟ್ BGS ಚುಂಚಾದ್ರಿ ಕುಡ್ಲೋತ್ಸವ 2023 ಕಾರ್ಯಕ್ರಮ ಗುರುವಾರ ಅಟ್ಟಣೆ ಆದಿತ್ತಂಡು. ಶ್ರೀ ಆದಿಚುಂಚನಗಿರಿ ಕಾವೂರು ಶಾಖಾ ಮಠದ ಕಾರ್ಯಂತೆರು ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಗುರ್ಕಾರ್ಮಿಡ ನಡತಿನ ಲೇಸಿಡು ಪ್ರಿನ್ಸಿಪಾಲರು ಸುಬ್ರಹ್ಮಣ್ಯ ಮಾತೆರಿನ ಎದುಕೊಂದು ಪಾತಿರ್ದು ಕಾವೂರುಡು 1990 ಸೊನ್ಪನೆ ದಶಕಡು BGS ಬರವು ಸಂಸ್ಥೆಲು ತಾಪನೆ ಆಂಡು. ಕಾವೂರುನು ಶಿಕ್ಷಣ ಕಾಶಿ ಮಲ್ತಿನಾರು ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಲೊಂದು ಪಂಡೆರು. ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯರು ಬಿನ್ನೆರೆಗೆ ತಮ್ಮನದ ಮರ್ಯಾದಿ ಸಂದಾಯ್ತ ಮಲ್ತೆರು.
ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಹುಕ್ಕೇರಿ ಇತ್ತದು ಪಿನ್ನೆರ್ನ ಒಟ್ಟು ಸೇರಿಗೇಡು ಬಿಜೆಎಸ್ ಚುಂಚಾದ್ರಿ ಕುಡ್ಲೋತ್ಸವ 2023 ಉದಿಪನಾಡು ಬಿಜೆಎಸ್ ಎಜುಕೇಷನ್ ಸೆಂಟರ್ ದ ಪ್ರಿನ್ಸಿಪಾಲರು ರೇಷ್ಮಾ ಸಿ ನಾಯರ್ ವರ್ಷದ ವರದಿ ದುಂಬುದಿಯರು ಮಲ್ಲಬೆನ್ನೇರು ನಟೆ ಕಲಾ ನಿರ್ದೇಶಕರು ಅರುಣ್ ಸಾಗರ್ ಪಾತಿರ್ದು ಎನ್ನಡ ಒಪ್ಪುನೇನೆ ಮಾತ್ರೆಗಳ ಪಟ್ಟು ನೋವು ಕಷ್ಟ ದಾಯ್ಪುಂಡ ನಮ್ಮ ಹಾಳು ಚಿಂತನೆಲು ಅವೆನು ಬುಟ್ಪುಜ ಅಂಚಿನವಲು ನಮ್ಮ ಮಾತ ಎಡ್ಡೆಂತಿನ ಕಡೆಗೆ ನಡಪುಗ ಪನ್ಪುನ ಬಿಜೆಎಸ್ ಸಂಸ್ಥೆನ ಒಟ್ಟುಗೂ ನಮ್ಮ ಒಪ್ಪುಗ ಮಾತಾ ದಾರ್ಶನಿಕರು ಸಮಾಜಗೂ ಎಡ್ಡೆ ಮಲ್ಪೊಡೊಂದು ಈ ಮಣ್ಣೆಡು ಬದುಕದೇರು ಅಂಚನೆ ಈ ನಮ್ಮ ಗುರುಕುಲು ನಮ್ಮ ಎದುರುಲ್ಲಿರಂದು ಪಂಡೆರು. ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಆಶೀರ್ವಚನ ಕೊರಿಯರು. ಬೇತೆ ಬೇತೆ ಪಂತಲೆಡು ಗಿಂದಿನಕ್ಲಿಗೆ ಇನಾಮು ಬೊಕ್ಕ ಎಕ್ಸಲೆನ್ಸ್ ಅವಾರ್ಡ್ ಅಂಚನೆ ಔಟ್ಸ್ಟ್ಯಾಂಡಿಂಗ್ ಅಚೀವರ್ಸ್ ಪ್ರಶಸ್ತಿಲಿನ ಈ ಪೊರ್ತಡು ಪಟ್ಟಿಯರು. ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಆಶೀರ್ವಚನ ಕುರ್ದು ಬಿಜೆಎಸ್ ಶಿಕ್ಷಣ ಟ್ರಸ್ಟ್ ಶುರುವಾದ 5 ವರ್ಷ ಆತಂಡು ಕಾಬುರುಡು ಸಂಸ್ಥೆ ಶುರುವಾದ 25 ವರ್ಷ ಆಂಡ್ ಒಂಜಿ ಸಂಸ್ಥೆನ ಬುಳೆಪವನ ಬೊಕ್ಕ ಎಡ್ಡೆ ಗುಣಮಟ್ಟದ ಬರವು ಕೊರ್ಪುನ ಕಾರ್ಯನು ಈ ಸಂಸ್ಥೆ ಮಲ್ತೊಂದು ಬೈದಂಡು ಈ ಸಾಲುಡು ದಕ್ಷಿಣ ಕನ್ನಡ ಜಿಲ್ಲೆದ ಎಡ್ಡೆ ಕಲ್ಪನ ಬಡವಿರ್ನ ಜೋಕ್ಲೆಗು 3,15,000 ರೂಪಾಯಿ ಕೊಡ್ತಾನ್ ಪಂಡೇರು. ಸಂಸ್ಥೆದ ಮ್ಯಾನೇಜರ್ ಸುಬ್ಬ ಕಾರಡ್ಕ ಬಿಜೆಎಸ್ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರು ಪ್ರಿಯಾ ಬಂಗೇರ ಬೊಕ್ಕ ವಿದ್ಯಾರ್ಥಿ ನಾಯಕಿಯರು ಪಾಲ್ದೆತ್ತೊಂಡಿರು. ಬಿಜೆಎಸ್ ಚುಂಚಾದ್ರಿ ಕುಡ್ಲೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಲು ಮೂಡ್ದು ಬತ್ತಂಡು. ಬಹಳ ಕಷ್ಟ. ನನ್ನಲ್ಲಿರುವುದೆಲ್ಲವನ್ನು ಇನ್ನೊಬ್ಬರಿಗೆ ಹಂಚುವುದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ಅದು ಎಲ್ಲರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಹಾಗಾಗಬೇಕು ಅನ್ನುವಂತಹ ಒಂದು ಮನಸ್ಸು ನಮಗಿರ್ತದೆ. ಆದರೆ ನಮ್ಮ ತುಂಬ ಆಸೆ ಆಕಾಂಕ್ಷೆಗಳು, ನಮ್ಮದೇ ಆದಂತಹ ಒಂದು ಕೆಟ್ಟ ಯೋಚನೆಗಳು ನಮಗೆ ಒಳ್ಳೇದು ಮಾಡಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಒಳ್ಳೆಯದ್ರ ಕಡೆ ನಡೆಯೋಣ, ಒಳ್ಳೆಯದು ಮಾಡೋದ್ರ ಕಡೆ ನಡೆಯೋಣ ಅಂತ ಹೇಳುವಂಥ ಇಂಥ ವಿದ್ಯಾಸಂಸ್ಥೆಯ ಒಂದು ಪಥದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ತೀನಿ ನಾನು. ಎಲ್ಲ ದಾರ್ಶನಿಕರು ಸಮಾಜಕ್ಕೆ, ಪ್ರತಿಯೊಬ್ಬ ಮನುಷ್ಯನಿಗೆ ಒಳ್ಳೆಯದು ಮಾಡಬೇಕು ಅಂತ ಉಸಿರಾಗಿ ನಮ್ಮೊಳಗೆ ಈ ಮಣ್ಣಿನೊಳಗೆ ಇನ್ನೂ ಬದುಕ್ತಾ ಇದ್ದಾರೆ. ಅಂಥ ಬದುಕುವ ಪಥದಲ್ಲಿರುವಂಥದ್ದು ನಮ್ಮ ಆದಿ ಚುಂಚನಗಿರಿ ಮಹಾಸಂಸ್ಥೆ. ಎಲ್ಲ ಸಂಬಂಧಕ್ಕಿಂತಲೂ ಕೂಡ ಈ ಸ್ನೇಹ ಸಂಬಂಧ ಇದೆಯಲ್ಲ, ಅದು ಬಹಳ ದೊಡ್ಡದು. ಬಂಧುಗಳು ನೋಡಿ ಖುಷಿ ಆಗಬಹುದು, ಆದರೆ ಸ್ನೇಹಿತರನ್ನು ನೋಡಿ, ಅವರ ಅಭಿವೃದ್ಧಿಯನ್ನು ನೋಡಿ ಖುಷಿ ಪಡ್ತೀವಲ್ಲ, ಅದಕ್ಕಿಂತ ಬಹುಶಃ ಸಂತೋಷದ ಶುಭಗಳಿಗೆ ಯಾವುದೂ ಇರಂಗಿಲ್ಲ. ಇವತ್ತು ನಮ್ಮ ಗೆಳೆಯರು ಅವರು ಅಲ್ಲಿ ಕ್ಷೇತ್ರಪಾಲ, ಇಲ್ಲಿ ಧರ್ಮಪಾಲರಾಗಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಕಾಣುವ ಅಪರೂಪದ ಕ್ಷಣವನ್ನು ನಾನು ನೋಡಿದ್ದೇನೆ. ಸ್ವಾಮಿ ಎಂದರೆ ದೇಶಾಭಿಮಾನ ಬಿತ್ತಬೇಕು, ಭಾಷಾಭಿಮಾನ ಬೆಳೆಸಬೇಕು, ಜನರ ಚಿಂತೆ ಹರಿದು ನಿಶ್ಚಿಂತನಾಗಿರಬೇಕಯ್ಯ ಹುಕ್ಕೇರೀಶ ಅನ್ನೋ ಹಾಗೆ ಪರಮ ಪೂಜ್ಯ ಧರ್ಮಪಾಲನಾಥ ಸ್ವಾಮಿಗಳವರು ಶೈಕ್ಷಣಿಕವಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಒಮ್ಮೆ ಕೈ ಮೇಲೆ ಮಾಡ್ರಿ, ಜೋರು ಚಪ್ಪಾಳೆ ತಟ್ರಿ. ಮಾಡಿದಾರೆ ತಾನೆ? ಶೈಕ್ಷಣಿಕವಾಗಿ ಕ್ರಾಂತಿಯನ್ನು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಏನಂತಂದ್ರೆ ಸಾಹಿತ್ಯಿಕವಾಗಿ ಆದಿ ಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಸ್ಥಾಪನೆ ಆಗಿ 50 ವರ್ಷಗಳಾಗಿದೆ. ಇಲ್ಲಿ ಮಠ ಸ್ಥಾಪನೆ ಆಗಿ 25 ವರ್ಷಗಳು ಸಂದಿವೆ. ಮಂಗಳೂರಿನಲ್ಲಿ ಸ್ಥಾಪನೆ ಆಗಿ ಇನ್ನು ನೆಕ್ಸ್ಟ್ ಜೂನ್ಗೆ ನಮ್ಮ CBSE ಶಾಲೆ ಪ್ರಾರಂಭ ಆಗಿ 25ರ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುವಂಥ ಈ ಸುಸಂದರ್ಭ. ಒಂದು ಸಂಸ್ಥೆಯನ್ನ ಬೆಳೆಸುವಂತಹದ್ದು, ಅದರ ಜೊತೆಯಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಂಡು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕು ಬೇಡದ್ದನ್ನು ಅರ್ಥೈಸಿಕೊಂಡು ಅವರಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡುವುದರ ಮುಖಾಂತರ BGS ಸಂಸ್ಥೆ ಬೆಳೀತಾ ಇದೆ, ಬೆಳಗಿದೆ. रंग तेरा जिस्मों से निकल के खून कहे, तेरी मिट्टी में मिल जावा गुल।
ಭಾವಗಳ ಸಂಗಮ ನಮಗದುವೆ ನಿಜ ಜಂಗ. క్రిస్మస్ పర్బ లోకದ ಜನಕ್ಲಿಡ ಶಾಂತಿ ಒರಿಯ ಕೊರಿಯಡ ಪ್ರೀತಿ ಮೂಡುನಂಚ ಆವಡಂದು ಪಂಡಿನ ಕುಡ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪೇರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ದೇವರು ನಮ್ಮೊಟ್ಟಿಗೆ ಉಲ್ಲೇರು ಪನ್ಪುನ ಅನುಭವನು ಕ್ರಿಸ್ಮಸ್ ಪರ್ಬ ಕೊರ್ಪುಣೊಂದು ಪಂತೆರು ಆರು ಕುಡ್ಲದ ಬಿಷಪ್ ಹೌಸುಡು ಕ್ರಿಸ್ಮಸ್ ಸಂದೇಶ ಕೊರ್ದು ಪಾತಿರಿಯರು. ಕುಡ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಗುರ್ಕಾರ್ಯರು ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಕುಡ್ಲಾ ಕೊಡಿಯಲ್ ಬೈಲ್ದ ಬಿಷಪ್ ಹೌಸುಡು ಸುದ್ದಿ ಮಾಧ್ಯಮದಕ್ಲಿನ ಒಟ್ಟುಗು ಕೇಕ್ ಕತ್ತೆರ್ದು ಕ್ರಿಸ್ಮಸ್ ಸಂದೇಶ ಕೊರಿಯರು. ಕ್ರಿಸ್ಮಸ್ ಪರ್ಬ ಲೋಕದ ಜನಕ್ಲಿಡ ಶಾಂತಿ ಒರಿಯ ಕೊರಿಯಡ ಪ್ರೀತಿ ಮೂಡುನಂಚ ಮಲ್ಪಡು. ಲೋಕಡು ಪಗೆ ಧರ್ಮ ಬೊಕ್ಕ ಜಾತಿಯ ಆಧಾರದ ಭೇದ ಭಾವ ಹಿಂಸೆ ತಾಂಡವ ನಲಿಕೆಡುಪುನ ಸಂಗತಿಲು ಕೊಳಲ ಸೈಪುನ ಬೇನೆ ಬೇಜಾರು ಒಂದುವೇ ಏಪಲ ಮುಖ್ಯ ಸುದ್ದಿ ಆವೊಂದುಂಡು. ಪೋಪ್ ಫ್ರಾನ್ಸಿಸ್ ಇರ್ನ ಪಾತ್ರದಂಚ ಒಂದು ಗೊತ್ತಾಂದಿನಂಚ ನಡತಂದು ಪುನಃ ಮೂಜನೆ ಲೋಕ ಕೊಳಲ ದಕ್ಷಿಣ ಜೀವದೆತ್ತೊನ್ನ ಹೆಚ್ಚ ಹೊಂದಿತದ ಜನ ನಿರಾಸೆದಂಚಿ ಪೋವುಂದುಲ್ಲೆರು. ಇಂದತ್ತ ನಡುಟು ನಮ್ಮ ಯೇಸು ಕ್ರಿಸ್ತಿಯರ್ನ ಪೊಟ್ಟು ಪರ್ಬ ಆಚರಣೆ ಮಲ್ತೊಂದುಲ್ಲ. ಕ್ರಿಸ್ಮಸ್ ಪರ್ಬ ದೇವರ ನಮ್ಮೊಟ್ಟಿಗೆ ಉಲ್ಲೇರು ಪನ್ಪುನ ಅನುಭವ ಕೊರೊಂದುಂಡು. 2023 ವರ್ಷಲಿಡಿದ ದುಂಬು ಯೇಸು ಕ್ರಿಸ್ತಿಯರ್ನ ಪುಟ್ಟು ಶೋಷಿತ ಜನಕ್ಲಿನ ಬದುಕಡು ಭರವಸೆದ ಬೊಲ್ಪಾದು ಮೂಡ್ದು ಬತ್ತಂಡು. ಅವೇ ಯೇಸು ಕ್ರಿಸ್ತಿಯರ್ನ ಪುಟ್ಟು ಪರ್ಬ ಆಚರಣೆ ಇತ್ತದ ಪೊರ್ತು ಜನಕ್ಲಿಡ ಮನಸ್ಸುಡು ಸಂತೋಷ ಹೆಚ್ಚಾಪುನ ಮಲ್ಪಣೊಂದು ಬಿಷಪೇರು ಸಂದೇಶ ಕೊರಿಯರು. ಕೊರೋನಾ ಬಗೆಟ್ಟು ಜಾಗೃತಿ ವಹಿಸದು ಪರ್ಬ ಆಚರಣೆ ಮಲ್ಪುಗ ಜನಕ್ಲೇಡ ಅಗತ್ಯ ಇಜ್ಜಾದಿನ ಪೋಡಿಗೆ ಪುಟ್ಟಾವಡು ನಿಜ್ಜಿಂದು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಪಂಡಿರು. ಧರ್ಮ ಪ್ರಾಂತ್ಯದ ಪ್ರಧಾನ ಧರ್ಮಗುರು ಮ್ಯಾಕ್ಸಿಮ್ ನೂರುನ್ನ ಪಿಆರ್ಒ ಧರ್ಮಗುರು ಜೆಬಿ ಸಲ್ದಾನ ರಾಯ್ ಕ್ಯಾಸ್ಟಲಿನೋ ಪಾಲನಾ ಪರಿಷತ್ ಕಾರ್ಯಂತರು ಡಾಕ್ಟರ್ ಜಾನ್ ಡಿ ಸಿಲ್ವಾ ಬಿಷಪೇರ್ನ ಕಾರ್ಯಂತರು ಧರ್ಮಗುರು ತ್ರಿಷನ್ ಡಿಸೋಜಾ ಕೆನರಾ ಕಮ್ಯುನಿಕೇಷನ್ ಸೆಂಟರ್ ನಿರ್ದೇಶಕರು ಧರ್ಮಗುರು ಅನಿಲ್ ಫರ್ನಾಂಡಿಸ್ ಫೋರ್ ವಿಂಡ್ಸ್ ಮಾಧ್ಯಮ ಸಂಸ್ಥೆದ ಇಲಿಯಾಸ್ ಫೆರ್ನಾಂಡಿಸ್ ರಾಕ್ನೋ ಸಂಪಾದಕಿಯರು ಧರ್ಮಗುರು ರೂಪೇಶ್ ಮಾಡ್ತಾ ಸುದ್ದಿ ಕೊಟ್ಟೊಡಿದ್ದರು. ಯುದ್ಧ, ಸಾವು, ನೋವು ಹಾಗೂ ವಿನಾಶದ ದುರ್ಘಟನೆಗಳು ಪ್ರಮುಖ ವಾರ್ತೆಗಳಾಗಿ ಹೊರಹೊಮ್ಮುತ್ತಿವೆ. ಪೋಪ್ ಫ್ರಾನ್ಸಿಸ್ ಇವರ ಮಾತುಗಳಲ್ಲಿ ಹೇಳುವುದಾದರೆ ನಾವು ಭಾಗಶಃ 3ನೇ ಜಾಗತಿಕ ಮಹಾಯುದ್ಧದಲ್ಲಿ ಸದ್ದಿಲ್ಲದೆ ಮುನ್ನಡೆಯುತ್ತೇವೆ. ವಿ ಆರ್ ಇನ್ ಪೀಸ್ ಮೀಲ್ ವರ್ಲ್ಡ್ ವಾರ್ 3. ಹತಾಶೆ ಹಾಗೂ ಆತ್ಮಹತ್ಯೆಗಳು ಏರಿಕೆಯಾಗ್ತಾ ಇವೆ. ನಾವೆಲ್ಲರೂ ನಿರಾಶಾದಾಯಕ ವಿಶ್ವದೆಡೆಗೆ ಮುಖ ಮಾಡಿದಂತೆ ಭಾಸವಾಗ್ತದೆ. ಧನ ಮತ್ತು ಅಧಿಕಾರ ದಾಹವೇ ಪ್ರಮುಖ ಆದ್ಯತೆಗಳಾಗಿರುವಂತೆ ತೋರ್ತದೆ. ಈ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಜನಸಾಮಾನ್ಯರಲ್ಲಿ ನಿರಾಸಕ್ತಿ ಹಾಗೂ ಅಲಕ್ಷ್ಯವೂ ಅತಿರೇಕವಾಗಿದೆ. ಇಂದು ಸೆಲ್ಫಿ ಯುಗ. ಎಲ್ಲವನ್ನೂ ತನ್ನ ಕಡೆಗೆ ಫೋಕಸ್ ಮಾಡಿ ಸೆಲ್ಫಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ತನ್ನತ್ತ ಗಮನ ಹರಿಸುವಂತೆ ನಡೀತಾ ಇದ್ದಾರೆ. ಇವುಗಳಿಂದ ಬಿಡುಗಡೆಯಾಗುವುದು ಹಾಗೂ ನಿಜವಾದ ಪರಿಹಾರವನ್ನು ಪಡೆಯುವುದು ಹೇಗೆ ಎಂಬ ಪ್ರಶ್ನೆ ನಮ್ಮ ಮುಂದಿದೆ. Spread the message of hope in the world so that the people may have a meaningful life. And I wish you all a happy Christmas, a Christmas of hope, a Christmas of new life and a happy new year. God bless you. ಕೊರೋನಾ ಸೀಕದ ಬಗೆಟ್ಟು ಒಡಿಪು ಜಿಲ್ಲೆಡ್ಲ ಭಾರಿ ಜಾಗೃತೆ ವಹಿಸಿದರು. ಒಡಿಪು ಜಿಲ್ಲಾ ಆಸ್ಪತ್ರೆಡು ಕೋವಿಡ್ ಟೆಸ್ಟ್ ಲ್ಯಾಬ್ ಸಜ್ಜಾದುಂಡು. ಶಬರಿಮಲೆ ಬೊಕ್ಕ ಮೀನುಗಾರಿಕೆ ಸಂಬಂಧ ಕೇರಳದ ಒಟ್ಟುಗೂ ಸಂಪರ್ಕ ಒಪ್ಪುನಕ್ಲಿನ ಮಿತ್ತು ಕಣ್ಣು ದೀವಡಾದು ಬೈದುಂಡು. ರಾಜ್ಯಡು ಬೊಕ್ಕ ಕೇರಳ ರಾಜ್ಯಡು ಕೊರೋನಾ ಸೀಕ್ ಹೆಚ್ಚೊಂದು ಪುನೇಡ್ದವ್ರ ಒಡಿಪು ಜಿಲ್ಲೆಡು ಭಾರಿ ಜಾಗೃತೆ ವಹಿಸಿದರು. ಒಡಿಪು ಜಿಲ್ಲಾಸ್ಪತ್ರೆಡು ಕೋವಿಡ್ ಟೆಸ್ಟ್ ಮಲ್ಪುನ ಲ್ಯಾಬ್ ಸಜ್ಜಾತಂಡು. ಕೇರಳ ರಾಜ್ಯಡು ಶಬರಿಮಲೆ ಯಾತ್ರೆ ಬೊಕ್ಕ ಮೀನುಗಾರಿಕೆ ಬಗೆಟ್ ನಿಚ್ಚ ಸಂಪರ್ಕ ದಿವೊನ್ನಕ್ಲಿನ ಮಿತ್ತು ವಿಶೇಷ ಕಣ್ಣು ದಿವೊಡಾಯಿನ ಸವಾಲು ಎದುರಾತಂಡು. ಜಿಲ್ಲೆಡು ಶೀತ ಕೆಮ್ಮ ಭಾರಿ ಹೆಚ್ಚ ಹೊಂದಿತ್ತದು ಐತ ಬಗ್ಗೆ ವರದಿ ಆವೊಂದುಂಡು. ಶೀತ ತೆಮ್ಮದಕುಲು ಹುಷಾರಿಜ್ಜಾಂದಿನ ಸ್ವಂತ ಇಚ್ಚೆಡು ಬತ್ತದು ಪರೀಕ್ಷೆ ಮಲ್ತೊನರೆ ಆರೋಗ್ಯ ಇಲಾಖೆ ಸೂಚನೆ ಕೊಡ್ತುಂಡು.
ಶಬರಿಮಲೆ ಯಾತ್ರೆ ಮಲ್ಪುನಕ್ಲಿಡ್ದು ಪೋಡಿಗೆ ಹೆಚ್ಚಾತಂಡು. ಕೇರಳದ ಒಟ್ಟುಗೂ ಬುಡಂದೆ ಸಂಪರ್ಕ ದಿವನ್ನವು ಅಪಾಯಗೂ ಸಾಧ್ಯಾತಂಡು. ಮೀನುಗಾರಿಕೆದ ಕಾರ್ಯುಲಿಗೂ ಕೇರಳದ ಸಂಪರ್ಕ ಮಲ್ಪುಡಾಪುಂಡು. ಒಡಿಪುಡು ಕೋವಿಡ್ ಟೆಸ್ಟ್ ಶುರುವಾದಿತ್ತದು. ಸುರುತ ದಿನ 10 ಜನಕ್ಕೂ ಪರೀಕ್ಷೆ ಮಲ್ತುದೆರು. ಬೆತ್ತರಾಜಲಿಡ್ದು ತಿರ್ಗಾಟದಕ್ಕೂ ಹೆಚ್ಚು ಜನ ಬರೊಂದುಲ್ಲೆರು. ವರ್ಷದ ಅಕ್ಕೇರಿಗೂ ನನಲಾತು ಹೆಚ್ಚು ಜನ ಬರಿಯೇರವುಲ್ಲೆರು. ತಿರ್ಗಾಟ ಉದ್ಯಮ ಒಂಜಿ ಮಲ್ಲ ಸವಾಲಾದ ಪೋತುಂಡು. ಈ ಕೋವಿಡ್-19 ಈಗ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಕೆಲವು ಪ್ರಕರಣಗಳು ಕಂಡುಬಂದಿದೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ನಮಗೆ ಮಾರ್ಗಸೂಚಿ ಬಂದಿದೆ ಆಯುಕ್ತರಿಂದ. ಏನು ಅಂತೇಳಿದರೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಬಂದರೆ ಈ ಪ್ರಕರಣಗಳನ್ನು ಸರಿಯಾಗಿ ನಿಭಾಯಿಸುವಲ್ಲಿ ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾಡಿಕೊಳ್ಳಿಕ್ಕೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದೀವಿ. ಈ ಕೋವಿಡ್ ಟೆಸ್ಟಿಗೆ ಇರ್ಬೋದು, ಕೋವಿಡ್ ಟೆಸ್ಟಿನ ಲ್ಯಾಬನ್ನು ನಾವು ಈಗಾಗಲೇ ಓಪನ್ ಮಾಡಿದ್ದೀವಿ. ನಿನ್ನೆ ಸಹ ಒಂದು 12 ಟೆಸ್ಟ್ಗಳನ್ನು ಮಾಡಿದ್ದೀವಿ. ಅದರಲ್ಲಿ ಯಾವುದೇ ಪಾಸಿಟಿವ್ ಕೇಸ್ಗಳು ಬಂದಿರಲಿಲ್ಲ. ಇವತ್ತು ಸಹ ಮಾಡ್ತಾಯಿದ್ದೀವಿ. ಸೊ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ 24/7 ಎಲ್ಲ ಟೆಸ್ಟ್ಗಳನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧತೆಗಳನ್ನು ಒಂದು ಮಟ್ಟದಲ್ಲಿ. ಇನ್ನೊಂದು ಮಟ್ಟದಲ್ಲಿ ಒಂದು ವೇಳೆ ಪಾಸಿಟಿವ್ ಕೇಸಸ್ಗಳು ಬಂದರೆ ಅವರಿಗೆ ಐಸೋಲೇಷನ್ ವಾರ್ಡಿನ ಸಿದ್ಧತೆಯನ್ನು ಸಹ ಬೆಡ್ಗಳನ್ನು ಸಹ ಸಿದ್ಧತೆ ಮಾಡಿದ್ದೀವಿ. ಹಾಗೆ ತೀವ್ರ ರೀತಿಯ ಕಾಯಿಲೆಗಳು ಅಥವಾ ಏನಾದರೂ ಉಸಿರಾಟದ ಸಮಸ್ಯೆ ಅಥವಾ ICU ಬೆಡ್ಗಳು ಬೇಕಾದಲ್ಲಿ ಸಹ ICU ಬೆಡ್ಗಳನ್ನು, ಅದೇ ರೀತಿ ವೆಂಟಿಲೇಟರ್ಗಳನ್ನು, ಆಕ್ಸಿಜನ್ಗಳನ್ನು, ಎಲ್ಲ ಸಿದ್ಧತೆಗಳನ್ನು, ಕೋವಿಡ್ ಸಂಬಂಧಪಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆಗೆ ಏನು ಬೇಕು ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಮಾಡಿಕೊಂಡಿದ್ದೀವಿ. ಕುಡ್ಲದ ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನಡು ವೈಕುಂಠ ಏಕಾದಶಿದ ಆಚರಣೆ ಡಿಸೆಂಬರ್ 23 ಶನಿವಾರ ನಡಪೆರ ಉಂಡೊಂದು ಕಾರ್ಯಕ್ರಮ ಸಂಯೋಜಕರು ಪ್ರವೀಣ್ ನಾಗ್ವೇಕರ್ ಸುದ್ದಿಕೂಟೋಡು ತೆರಿಪಾದಿರು. ಕುಡ್ಲದ ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನಡು ಶನಿವಾರ ನಡಪನ ವೈಕುಂಠ ಏಕಾದಶಿ ಬಗೆಟ್ ಕಾರ್ಯಕ್ರಮ ಸಂಯೋಜಕರು ಪ್ರವೀಣ್ ನಾಗ್ವೇಕರ್ ಸುದ್ದಿಕೂಟೋಡು ವಿವರ ಕೊರಿಯರು. ಶ್ರೀ ದೇವರ ಸಾನ್ನಿಧ್ಯಡು ಚೈತನ್ಯ ಅಭಿವೃದ್ಧಿ ಬೊಕ್ಕ ಲೋಕ ಕಲ್ಯಾಣ ಪ್ರಾಪ್ತಿದ ಸಂಕಲ್ಪದೊಟ್ಟುಗು ಬಾಳಂಭಟ್ ಮನೆತನದ ಸತ್ಯಕೃಷ್ಣ ಭಟ್ ದುಂಬಾಳ್ತೆಡು ನಾಮತ್ರಯ ಮಹಾಮಂತ್ರ ಜಪಯಜ್ಞ ಪುಷ್ಪಯಾಗ ಅಷ್ಟವಾದಾನ ಸೇವೆ ನಡಪೆರೆ ಉಂಡು ಪಂಡಿರು. ಕರಿನ ಆದಿ ವರ್ಷಲಿಡ್ದು ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡತೊಂದಿತ್ತದು. ಶನಿವಾರ ಪುಲ್ಯಕಾಡೆ ಐನರೇಕು ಸುಪ್ರಭಾತ ಸೇವೆ, ಆದೇಕು ಸಾಮೂಹಿಕ ಪ್ರಾರ್ಥನೆ, ಅಷ್ಟಾಕ್ಷರಿ ಮಂತ್ರ ಜಪ, 7 ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ, ಮಧ್ಯಾಹ್ನ ಮಹಾಪೂಜೆ, 4 ಗಂಟೆಗೆ ಪುಷ್ಪಯಾಗ ಶುರುವಾಪುಂಡು. ಡೊಂಗರಕೇರಿ ಕಟ್ಟೆಡ್ದು ಪುಷ್ಪಯಾಗದ ಪೂತ ವಿಶೇಷ ಮೆರವಣಿಗೆ ನಡಪುಂಡು. 5 ಬೊಕ್ಕ ಅಷ್ಟವಧಾನ ಸೇವೆ ರಾತ್ರಿ ಒರ್ಮೆಕ್ ದೀಪಾರಾಧನೆ 5 ಬೊಕ್ಕ ಅಷ್ಟವಾದಾನ ಸೇವೆ ರಾತ್ರಿ ಒರ್ಮೆಕ್ ದೀಪಾರಾಧನೆ ಪತ್ತೆಗ ವಿಠೋಬಾ ದೇವರ್ನ ಸನ್ನಿಧಿಡು ಪೂಜೆ ನಡಪಾವಣಂದು ಪ್ರವೀಣ್ ನಾಗ್ವೇಕರ್ ಪಂಡಿರು. ವರದರಾಯ ಸುಬ್ರಾಯ ನಾಗ್ವೇಕರ್, ಮುಕ್ತೇಸರರು ಗೋಪಿಚಂದ್ ವರದರಾಯ ಶೇಟ್ ಸುದ್ದಿ ಕುಟ್ಟೊಡಿತ್ತರು. ವರ್ಷಂಪ್ರತಿ ನಡೆಯುವಂಥ ವೈಕುಂಠ ಏಕಾದಶಿ ಕಾರ್ಯಕ್ರಮವು ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಸಂವತ್ಸರದ ವೈಕುಂಠ ಏಕಾದಶಿಯು ಡಿಸೆಂಬರ್ 23ನೇ ತಾರೀಕು ಶನಿವಾರದಂದು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮ ತಂತ್ರಿವರಣ್ಯರಾದ ಬಾಳಂಭಟ್ ಮನೆತನದ ಡಾಕ್ಟರ್ ವಿದ್ವಾನ್ ಶ್ರೀ ಸತ್ಯಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಅಷ್ಟಾವಧಾನ ಹಾಗೂ ಪುಷ್ಪಯಾಗ ಸೇವೆ ನಡೆಯಲಿರುವುದು. ಹಾಗೆ ನಮ್ಮ ಪ್ರಧಾನ ಅರ್ಚಕರಾದ ವಿದ್ವಾನ್ ಶ್ರೀ ಜಯರಾಮ್ ಭಟ್ ಚಿಂಚಲ್ಕರ್ ಹಾಗೂ ಶ್ರೀಮಾನ್ ನಿರಂಜನ್ ಭಟ್ ಚಿಂಚಲ್ಕರ್ ಅವರ ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮವು ಧಾರ್ಮಿಕ ಕಾರ್ಯಕ್ರಮವು ನಡೆಯಲಿರುವುದು. ಸಮಾಜ ಸೇವೆದ ಒಟ್ಟುಗೂ ಬದುಕು ನಡ್ಪನಗ ಸಾರ್ಥಕ ಬದುಕು ಸಾಗಾಯರ ಸಾಧ್ಯ ಉಂಡೊಂದು ಸಹಕಾರ ರತ್ನ ಪ್ರಶಸ್ತಿ ಪಡೆಯಿನ ಉಮೇಶ್ ಡಿ ಕರ್ಕೇರ ಪಂತೆರು. ಉದ್ಯಮಿ ದೋಸ್ತಿಲಿನ ಬಳಗದ ನೆಲೆಟು ಕುಡ್ಲದ ಮುಳಿಬಿತ್ತಲೊಡೆ ನಡತಿನ ತಮ್ಮನದ ಮರ್ಯಾದಿ ಕಾರ್ಯಕ್ರಮಟು ಆರ್ಪಾತಿರಿಯರು. ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿ ಪಡೆಯಿನ ಮಂಗಳೂರು ಯಾಂತ್ರಿಕ ಮೀನುಗಾರರ ಸಹಕಾರಿ ಸಂಘದ ಗುರ್ಕಾರ್ಯರು ಉಮೇಶ್ ಡಿ ಕರ್ಕೇರ ಮೇರೆಗೆ
ಉದ್ಯಮಿ ದೋಸ್ತಿಲಿನ ಬಳಗದ ನೆಲೆಟ್ಟು ಕುಡ್ಲದ ಮುಳಿಬಿತ್ಲು ಅಬ್ರಾರ್ ಸಭಾಂಗಣಡು ತಮ್ಮನದ ಮರ್ಯಾದೆ ಲೇಸು ಅಟ್ಟಣೆ ಆದಿತ್ತಂಡು ಉದ್ಯಮಿ ಫಾರೂಕ್ ಎದ್ಕೊಂಡೇರು ಬಿನ್ನಿರ್ನ ಒಟ್ಟು ಸೇರಿಗೆಡು ಉದ್ಯಮಿ ದೋಸ್ತಿಲಿನ ಕೂಟದ ಕುಲು ಉಮೇಶ್ ಟಿ ಕರ್ಕೇರ ಮೇರೆಗೆ ತಮ್ಮನದ ಮರ್ಯಾದೆ ಮಲ್ತೆರು ಉಮೇಶ್ ಟಿ ಕರ್ಕೇರ ಪಾತಿರ್ದು ಸಮಾಜ ಸೇವೆದ ಒಟ್ಟುಗೂ ಬದುಕು ನಡಪಾನಗ ಸಾರ್ಥಕ ಬದುಕು ಸಾಗಾಯರ ಸಾಧ್ಯ ಉಂಡು ಗೆಲ್ಮೆ ಪಡೆಯಿನ ಸಾಧಕೆರೆನು ಗುರ್ತ ಮಲ್ತದು ಉಮೇದು ಕೊರ್ಪುನವು ಮೆಚ್ಚುಗೆದ ಕಾರ್ಯ ಅಂದು ಪಂಡಿರು ಕರ್ನಾಟಕ ರಾಜ್ಯಸಭಾ ಪ್ರಶಸ್ತಿ ಪಡೆಯಿನ ಉಳ್ಳಾಲದ ಮಾರುತಿ ಜನಸೇವಾ ಸಂಘದ ಗುರ್ಕಾರ್ಯರು ವರದರಾಜ ಬಂಗೇರ ಬೊಕ್ಕ ಸಮಾಜ ಸೇವಾ ಕಾರ್ಯಕರ್ತರು ಆನಂದ ಪುತ್ರನ್ ಬೋಳೂರು ಮಕ್ಳಿಗೆ ತಮ್ಮನದ ಮರ್ಯಾದೆ ಮಲ್ತೆರು ಸಮಾಜ ಸೇವಾ ಕಾರ್ಯಕರ್ತರು ಸಿಂಧೂರಾಮ್ ಪುತ್ರನ್ ಅಲ್ಪಸಂಖ್ಯಾತ ಯಾಂತ್ರಿಕ ಮೀನುಗಾರರನ್ನ ಗ್ರಾಹಕರನ್ನ ಸಹಕಾರಿ ಸಂಘದ ದುಂಬುದ ಒತ್ತು ಗುರ್ಕಾರ್ಯರು ಎಸ್ಎಂ ಭಾಷಾ ಉದ್ಯಮಿಲು ವಾಸಿಂ ಅನೀಫ್ ಮೋಹನ್ ಬಿಂಗ್ರೆ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ಬೋಳೂರು ಸುಧೀರ್ ಉಳ್ಳಾಲ ಪಾಲ್ದೆತ್ತೊಂಡರು ಸಾನ್ನಿಧ್ಯ ಸಂಸ್ಥೆದ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರು ಜಾಮಿಯಾತುಲ್ ಫಲಾಹ ಕುಡ್ಲಾ ನಗರ ಘಟಕದ ಗುರ್ಕಾರ್ಯರು ಬಿಎಸ್ ಮೊಹಮ್ಮದ್ ಬಶೀರ್ ಸುಲ್ಮೆ ಸಂದಾಯರು ನಿರಂತರ ಸೇವೆ ಮಾಡ್ತದೆ ಸಮಾಜ ಮುಖಿಯಾದ ಗುರುತಿಸಿನ ಒಂದು ಶಕ್ತಿ ಬಂಡ ಸಹಕಾರ ರತ್ನ ಒಂದು ಬಯಸದ ಬಂದ ಭಾಗ್ಯ ಅನ್ಬೇಕು ದೇವಣ್ಣ ಈಗಲ ಆಶೆ ಪಡ್ತಿದ್ದೆ ಕೇದಿನಜ್ಜಿ ಈಗಲಿಗೆ ಅವು ಗೊತ್ತಲಚ್ಚಿ ಒಂದು ಸಹಕಾರ ರತ್ನ ತಿಕ್ಕುಡು ಅಂಟಿನ ಒಂದು ನಂಬಿಕೆ ಎಲ್ಲ ಕಳೆತಿಚ್ಚಿ ಎಂಡತ್ತಿಚ್ಚಿ ನಮ್ಮ ಬಾಂಧವ್ಯ ಈ ದಕ್ಕೆಡು ಸಾಧಾರಣ 42 ವರ್ಷ 44 ವರ್ಷ ನಮ್ಮ ಸಂಘಟನೆಗಳು ಬಾಂಧವ್ಯಗಳು ಬೆಲೆ ಕೊಡು ಅಂತಿನ ಒಂದು ಕೆಲವು ಸಂಘಟನೆ ಒಟ್ಟು ಮಂತದ್ದು ಇನಿ ಮುಟ್ಟಲ ನಮ್ಮ ಉಲಾಯ್ಡು ದಾದ ಭೇದ ಭಾವದ ಒಂದು ಸಂಬಂಧವನ್ನು ಬಲಿಸಿದ ಶಕ್ತಿ ದೇವರಿಗೆ ಕೊಟ್ಟಿರುವ ದಂಡ ಒಂದು ನಿದರ್ಶನ ಇನಿ ಐತ ಪ್ರತಿರೂಪವಾದ ಇನ್ನೊಂದು ಸನ್ಮಾನ ಸಮಾರಂಭ ಮಾಡ್ತಿನ ದಂಡ ಅವು ಹೆಗನ ಇಡೀ ಸಂಸ್ಥೆಗಿನ ಸನ್ಮಾನ ಒಂದು ಎನ್ನುವೆ ನಮ್ಮ ಇಡೀ ಧಕ್ಕೆಗೆ ತಿಗಿನ ಜನಕ್ಲೆ ತಿಗಿನ ನಮ್ಮ ಬಾಂಧವ್ಯ ತಿಗಿನ ಸನ್ಮಾನ ಒಂದು ಎನ್ನುವೆ ಎಗುಲು ಇಂಚಿನ ಈ ಕ್ರಿಕೆಟ್ ಗೊಬ್ಬಿನ ಕಾಸನ್ನು ಸಮಾಜಕ್ಕೆ ಕೊರ್ದು ಎಂಕ್ಲೆಗ್ ಎಗುಲ್ ಕಲ್ತಿನ ಶಾಲೆಗೆ 1.5 ಕೋಟಿ ರೂಪಾಯಿದ ವೆಚ್ಚದ ಸುಸಜ್ಜಿತమైన ಒಂದು ಶಾಲೆಯನ್ನು ಕಟ್ಟದು ಎಂಗಲ ಮಗುವಿನ ಸಂಘ ಕೊಡ್ತಾರೆ ಒಂದು ಭಾರಿ ಶಿಕ್ಷಣ ಕ್ಷೇತ್ರ ಕೊಡ್ತೀನಿ ಎಂಗಲ ಭಾರಿ ಮಲ್ಲ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂದು ಯುವಕ ಮಂಡಲ ಈತ ಮಲ್ಲ ಸಾಧನ ಮಲ್ಪಲ್ಲಿ ಬಂದು ತ್ವಜಪೈನ ಒಂದು ಸಂಘ ಸಂಸ್ಥೆ ಎಂಗಲ್ಲ ಎಂಗಲೆ ಸನ್ಮಾನ ಒಯ್ಕಾತಿನ ಬಂದು ಅವನು ಕಿರಿಪೋನ ಎನ್ನ ಕರ್ತವ್ಯ ಐಕ್ಯ ಗುಂಪ ಯಾನಿತ್ಯ ಬರೋದಿಲ್ಲ ಈ ಕ್ಷೇತ್ರಡು ಎಂಕುಲು ಕ್ರಿಕೆಟೇ ಗೊಬ್ಬೊಂದು ಅವನು ಕ್ರಿಕೆಟ್ ಫಿನಿಶ್ ಮಾಡ್ತು ಜಗಲೇಟ್ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ ಜನ ಮೂಜಿ ಕ್ರಿಕೆಟ್ ಪ್ಲೇಯರ್ ಒಂದು ಕಬಡ್ಡಿ ಪ್ಲೇಯರ್ ಉಳ್ಳೇರು ಅಂಚೆನೆ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಪ್ರತಿನಿಧಿಸಿದ ಜನ ನಿಹಾಲ್ ಉಲ್ಲಾಲ್ ಬಂದು ನಿಗಲ್ಲ ಅವನಿ ಪುದರ್ ಕೇಂದ್ರ ನಿಗಲು ಇನ್ನಿಲ್ಲ ವಾಡೆಲ್ಲ IPL ಟೀಮ್ ಸಿಲೆಕ್ಟ್ ಆಗಿ ಮುಟ್ಟ ಇತ್ತೇ ಕಾರಣಾಂತರಗೂ ಪಾಪ ಅವನು ತಿಕ್ಕಿ ಜಾಗ ಚಾನ್ಸ್ ನೆಕ್ಸ್ಟ್ ಟೈಮ್ ಆಗಿ ಒಂದು ದೇವ್ರ ಚಾನ್ಸ್ ಕೊರ್ವೇರು ಭಾರಿ ಒಂದು ಕುಸಿತದಾದ ವಿಷಯ ಪಂಡ ಎಂಗುಲು ಈತ್ ಸಮಾಜ ಸೇವೆ ಅಂತಂದಿಲ್ಲ ಐತ 1% ಕಾಸನ್ನು ಇತ್ತೆಲ್ಲ ಎಂಗಲ್ಲ ಬೆನ್ಪಿನ ಅಂತ 1% ಕಾಸನ್ನು ಇತ್ತೆಲ್ಲ ಒಂದೇ ಸಮಾಜ ಸೇವೆಗೆ ಬರೋದಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ ಕುಡ್ಲದ ಆತ್ಮಶಕ್ತಿ ದಶಮಾನೋತ್ಸವ ಲೇಸಿನ ಡಿಸೆಂಬರ್ 24 ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷ ಕೊರಗಪ್ಪ ಸಭಾಭವನಡು ಅಟ್ಟಣೆ ಮಲ್ತದಿರು ಕುಡ್ಲದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ದ 20ನೇ ವರ್ಷದ ಆಚರಣೆ ಆತ್ಮಶಕ್ತಿ ದಶಮಾನೋತ್ಸವ ಲೇಸ್ ಡಿಸೆಂಬರ್ 24 ಐತಾರ ಮಧ್ಯಾಹ್ನ 3 ಗಂಟೆಡ್ದು ಬೊಕ್ಕ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಅಧ್ಯಕ್ಷ ಕೊರಗಪ್ಪ ಸಭಾಭವನಡು ಅಟ್ಟಣೆ ಮಲ್ತದಿರು ಈ ಬಗೆಟ್ ಪದಾಧಿಕಾರಿಗಳು ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ಪಾತಿರ್ದು ವಿವರ ಕೊರಿಯರು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ದುಂಬುದೀನ ಆತ್ಮಡ ಪರಮಾತ್ಮನು ತೂಲೆ ಪನ್ಪುನ ಸಂದೇಶನು ಅನುಷ್ಠಾನ ಮಲ್ಪರೆಗಾದ ರಚನಾತ್ಮಕ ಕಾರ್ಯಕ್ರಮಲಿನ ದಿವನ್ನ ಉದ್ದೇಶದೊಟ್ಟುಗು ಕೆಲವು ಜನ
ಸಮಾನ ಮನಸ್ತಕುಲು ಸೇರ್ದು 2038 ತಾಪನೆ ಮಲ್ತಿನ ಟ್ರಸ್ಟ್ಗ್ 20 ವರ್ಷ ಆಂಡೆಂದು ಪಂಡೇರು. ಐತಾರ ಮಧ್ಯಾಹ್ನದ ಬೊಕ್ಕ 3 ಗಂಟೆಗೆ ನಡಪನ ಕಾರ್ಯಕ್ರಮಟು ಬಡವರಿಗೂ ಸಹಾಯ ಒದಗಾವನ, ಬಡವರಿನ ಜೋಕ್ಲೆಗ್ ವಿದ್ಯಾರ್ಥಿ ವೇತನ, ಹುಷಾರಿದ್ದಂದಿನಕ್ಲೆಗ್ ಅಂಗವಿಕಲರಿಗೂ ಪಣವು ಸಹಾಯ ಕೊರ್ಪುನ, ಸಮಾಜ ಸೇವಾ ಸಾಧಕರಿಗೂ ಆತ್ಮಶಕ್ತಿ ಪ್ರಶಸ್ತಿ, ಸಾಧನಾಶೀಲ ಪ್ರಶಸ್ತಿ, ಪ್ರತಿಭಾ ಪುರಸ್ಕಾರ, ಆತ್ಮಶಕ್ತಿ ವಿಶೇಷ ಸಂಚು ಬಿಡುಗಡೆ, ಟ್ರಸ್ಟ್ ಗುರ್ಕಾರ್ಯರು ವಾಮನ ಕುದ್ರೋಳಿಯರ್ನ ಅಭಿನಂದನಾ ಗ್ರಂಥ ತ್ರಿವಿಕ್ರಮ ಬಿಡುಗಡೆ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲೇನು ಅಟ್ಟಣೆ ಮತದನಂದ ತೆರಿಪಾಯರು. ಆತ್ಮಶಕ್ತಿ ಪ್ರಧಾನ ಸಂಪಾದಕರು ವಾಮನ ಕುದ್ರೋಳಿ, ವ್ಯವಸ್ಥಾಪಕ ಸಂಪಾದಕರು ಚಿತ್ತರಂಜನ್ ಬೋಳಾರ, ಟ್ರಸ್ಟಿ ಮುದ್ದುಮೂಡಬೆಳ್ಳೆ, ಗೋಪಾಲ ಎಂ, ವಿಶ್ವನಾಥ ಪೂಜಾರಿ ರೆಂಜಾಲ, ಜಯಚಂದ್ರ ಕಜಕಾರ್ ಸುದ್ದಿ ಕೊಟ್ಟೊಡಿಗ್ತರು. ಶಿಕ್ಷಣ ಕ್ಷೇತ್ರಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಹೀಗೆಲ್ಲ ಇದ್ದಂತ ಒಂದು 4-5 ಜನ ಸೇರಿ 2003ರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಟ್ರಸ್ಟ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮತ್ತು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಂತ ಶುರು ಮಾಡಿದ್ದು. ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳುವಲ್ಲಿಯೇ ಅದೊಂದು ಪತ್ರಿಕೆ ಮಾಡುವಂತಹ, ಪತ್ರಿಕೆಯ ಮೂಲಕ ನಾರಾಯಣ ಗುರು ತತ್ವ ಪ್ರಸಾರ ಮತ್ತು ಸಾಮಾಜಿಕ ಸೇವೆ ಮಾಡುವಂತಹ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡೇ ಆಗ ಆರಂಭ ಆಗಿತ್ತು. ಅನೇಕರನ್ನು ಜೊತೆ ಸೇರಿಸಿಕೊಂಡು ಸೌಹಾರ್ದಿಕವಾಗಿ ಕೆಲಸ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ 20ನೇ ವರ್ಷವನ್ನು, ದ್ವಿದಶಮ ಸಂದರ್ಭವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು. ನಿಮಗೆ ಇಲ್ಲಿ ಈಗಾಗಲೇ ತಿಳಿದಿರುವ ಹಾಗೆ ಇಲ್ಲಿ ಆತ್ಮಶಕ್ತಿ ಪ್ರಶಸ್ತಿ ಪ್ರದಾನ ಇವರಿಗೆ ಜಾನಪದ ವಿದ್ವಾಂಸ ಬಂದಂತೆ ಬಾಬು ಅಮೀನ್ ಅವರಿಗೆ ಮತ್ತು ಕಂಕನಾಡಿ ಗರುಡಿ ಕ್ಷೇತ್ರದ ಶ್ರೀ ಅಧ್ಯಕ್ಷರು ಚಿತ್ತರಂಜನ್ ಕೆ ಇವರಿಗೆ ಆತ್ಮಶಕ್ತಿ ಪ್ರಶಸ್ತಿಗಳು, ಹಾಗೆಯೇ ಇನ್ನು ಸಾಧನ ಶ್ರೇಷ್ಠ ಪ್ರಶಸ್ತಿ ಅಂತ 2 ಸಂಸ್ಥೆಗಳಿಗೆ ಮತ್ತು ವ್ಯಕ್ತಿಗಳಿಗೆ, ಹಾಗೆಯೇ ಪ್ರತಿಭಾವಂತರಿಗೆ ಪುರಸ್ಕಾರ ಇದೆ. ತುಂಬಾ ಅರ್ಥಪೂರ್ಣವಾಗಿ ಈ ಸಮಾರಂಭ ಕುದ್ರೋಳಿ ಕ್ಷೇತ್ರದಲ್ಲಿ ಕೊರಗಪ್ಪ ಸಭಾಂಗಣದಲ್ಲಿ 24ನೇ ತಾರೀಕಿನಂದು ಸಾಯಂಕಾಲ 3 ಗಂಟೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಅನೇಕ ಗಣ್ಯರು, ಉಮಾನಾಥ್ ಕೋಟ್ಯಾನರಾಗಿರ್ಬೋದು, ಸನ್ಮಾನರಾದ ಜನಾರ್ದನ ಪೂಜಾರಿಯವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡೋದಕ್ಕಾಗಿ ಬರ್ತಾ ಇದ್ದಾರೆ. ಡಾಮರಡು ತಿಕ್ಕಲ್ದಬೂರ್ನ ಮರಿ ಉಚ್ಚುನು ಪುತ್ತೂರ್ದ ಉರಗ ಪ್ರೇಮಿ ತೇಜಸ್ ಬನ್ನೂರು ಪನ್ಪನಾರು ಬಚಾವ್ ಮಲ್ತಿದರು. ಮೇಲುಗ 8 ದಿನ ಡಾಮರ್ ದೆಪ್ಪರೆ 2 ದಿನ ಬಾರಿ ಪುಣಿದು ತೇಜಸ್ ನಾಗನು ಬಚಾವ್ ಮಲ್ತದಿತ್ತದು ಸಾಮಾಜಿಕ ಜಾಲತಾಣುಲಿಡು ಜನ ಬಾರಿ ಮೆಚ್ಚಿದರು. ಪುತ್ತೂರು ಉರಗ ಪ್ರೇಮಿ ತೇಜಸ್ ಬನ್ನೂರು ಮರಿ ಹುಂಜೇನು ಬಚಾವ್ ಮಲ್ತಿನ ಬಗಿಟ್ಟು ವಿಡಿಯೋನು ದೋಸ್ತಿಲಿಡ ಪಟ್ಟೊಂದಿರು. ಡಾಮರ್ಡ್ ತಿಕ್ಕಲ್ದಬೂರ್ನ ಮರಿತ ಮೇಲ್ದ ಚರ್ಮಡು ಡಾಮರ್ ದೆಪ್ಪರೆ 2 ದಿನ ಪುಣತೆರು. ಉಚ್ಚುನು ಸುದ್ದ ತಾರಾಯ್ದ ಎಣ್ಣಿಡು 1 ದಿನ ಇಡೀ ಪತ್ತದೀದು 5 ಬೊಕ್ಕ ಮೇಲಿಡ್ದು ಡಾಮರ್ ದೇಯ್ದೇರು. 1 ವರ್ಷ ಪ್ರಾಯದನ್ನಾಗೆ ಉಷರಾಯಿ ಬೊಕ್ಕ ತೇಜಸ್ ಅವಿನು ಕಾಡಗ್ ಬಿಡ್ತೇರು. ಡಾಮರ್ ಪತ್ತದು ಉಚ್ಚಿದ ಚೋಲಿಗೆ ಪೆಟ್ಟಾಂಡಲ್ಲ ನನ್ನ ಕೆಲವೇ ದಿನಟ್ಟು ಪೊಸ ಚೋಲಿ ಪುಟ್ಟುಂಡು. ಇತ್ತದ ಚರ್ಮ ಬುಡ್ದು ಪೋಪುಣಂದು ತೇಜಸ್ ನಂಬುದೇರು. ತೇಜಸ್ ಬನ್ನೂರು ಈ ರೀತಿ ಇಡಮುಟ ಪಾಕ ಕಾರ್ಯಾಚರಣೆ ನಡಪಾದು ಬೇತೆ ಬೇತೆ ಮುರ್ಗೊಲೇನು ಬಚಾವ್ ಮಲ್ತದೇರು. ಐಟ್ಲ ಹೆಚ್ಚಾದ ಉಚ್ಚುಲೇನು ಬಚಾವ್ ಮಲ್ತದು ಕಾಡಗು ಬುಡ್ಪನವು ಅರೆಗು ಅಭ್ಯಾಸ ಆದ ಪೋತುಂಡು. ಅರೆನ ಈ ಕಾರ್ಯಗೂ ಸಾಮಾಜಿಕ ಜಾಲತಾಣಲಿಡು ಭಾರಿ ಜನ ಮೆಚ್ಚುಗೆ ತೆರಿಪಾದಿರು.
ಮಂಜೇಶ್ವರ ತಾಲೂಕು ಮಜಿಬೈಲ್ದ ಶ್ರೀ ಅಯ್ಯಪ್ಪ ಭಜನಾ ಮಂದಿರುಡು ಡಿಸೆಂಬರ್ 23-25 ಮುಟ್ಟ ದೇವರನ ಪೊಸ ಬೊಳ್ಳಿದ ಉಬ್ಬು ಶಿಲ್ಪ ಛಾಯೆ ಪಾಪೆ ಪ್ರತಿಷ್ಠೆ ಬೊಕ್ಕ ಸಾನ್ನಿಧ್ಯ ಕಲಶಾಭಿಷೇಕ ಅಟ್ಟಣೆ ಆತಂಡ ಶನಿವಾರ ಬಯ್ಯ ನಾಲೆಕ ಪೊಸಂಗಡಿ ಅಯ್ಯಪ್ಪ ಕೃಪಾ ವೀರಮಾರುತಿ ವ್ಯಾಯಾಮ ಶಾಲೆ ಕೈತಲಡ್ದು ಪೊದೆ ಕಾಣಿಕೆ ಮೆರವಣಿಗೆ ಐತಾರ ಮಹಾಗಣ ಹೋಮ ಮಾ ಪೂಜೆ ನುಪಪ್ರಸಾದ ಸೇವೆ ಸೋಮವಾರ ಕಾಂಡೆ ಓರ್ಮ 13 ಪೇರಪ್ಪ ಪ್ರತಿಷ್ಠೆ ಬೊಕ್ಕ ಸಾನ್ನಿಧ್ಯ ಕಲಶಾಭಿಷೇಕ ಮಧ್ಯಾಹ್ನ ಮಹಾನುಪಪ್ರಸಾದ ಸೇವೆ ನಡೆಪರೆ ಉಂಡೊಂದು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಪ್ರಕಟಣೆ ತೆರಿಪಾದನು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.